ಪವರ್ ಸ್ಟಾರ್ ಅಪ್ಪುವಿಗೆ ಮಲ್ಪೆ ಬೀಚ್ ನೆಚ್ಚಿನ ತಾಣ. ಉಡುಪಿಯಲ್ಲಿ ಎಲ್ಲೇ ಶೂಟಿಂಗ್ ಇದ್ರೂ ಮಲ್ಪೆ ಬೀಚ್ಗೆ ಅಪ್ಪು ಬಾರದೇ ಇರಲ್ಲ. ಇಂತಹ ಮಲ್ಪೆ ಬೀಚ್ನಲ್ಲಿ ರೂಬಿಕ್ಸ್ ಕ್ಯೂಬ್ ಕಲಾವಿದನೊಬ್ಬ ಅಗಲಿದ ಅಪ್ಪುವಿನ ಅಪರೂಪದ ಕಲಾಕೃತಿಯನ್ನ ರಚಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಪವರ್ ಸ್ಟಾರ್ ಅಪ್ಪುಗೆ ಕಲಾವಿದರು ತಮ್ಮ ತಮ್ಮ ವಿಶಿಷ್ಟ ಕಲೆಯ ಮೂಲಕ ನಮನ ಸಲ್ಲಿಸುತ್ತಿದ್ದಾರೆ, ಪ್ರೀತಿ ತೋರಿಸುತ್ತಿದ್ದಾರೆ. ಅದರಂತೆ ಉಡುಪಿಯ ರೂಬಿಕ್ಸ್ ಕಲಾವಿದ ಮಹೇಶ್ ಮಲ್ಪೆ ತಮ್ಮ ಕೈಚಳಕದಿಂದ ರೂಬಿಕ್ಸ್ ಕ್ಯೂಬ್ ಮೂಲಕ ಅಪ್ಪು ಭಾವಚಿತ್ರ ಬಿಡಿಸಿ ನೆಚ್ಚಿನ ನಟನಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮಹೇಶ್ ಮಲ್ಪೆ ಅಪ್ಪು ಅವರ ಇಷ್ಟದ ಮಲ್ಪೆ ಕಡಲ ಕಿನಾರೆಯಲ್ಲಿ 704 ರೂಬಿಕ್ಸ್ ಕ್ಯೂಬ್ಗಳನ್ನು ತಮ್ಮ ಚಾಕಚಕ್ಯತೆಯಿಂದ ಜೋಡಿಸಿ ಅಪ್ಪುವಿನ ಭಾವಚಿತ್ರ ರಚಿಸುವ ಮೂಲಕ ನೋಡುಗರು ಮಂತ್ರಮುಗ್ಧರಾಗುವಂತೆ ಮಾಡಿದ್ದಾರೆ. ಪುನೀತ್ ಅವರು ಒಂದು ನಮ್ಮ ನಾಡು ಕಂಡಂಥ ಅದ್ಭುತ ನಟ. ಅದಕ್ಕಿಂತ ಹೆಚ್ಚಾಗಿ ಅವರ ಕಾಲಾನಂತರ ನಮಗೆ ತಿಳಿಯಿತು, ಹೆಚ್ಚಿನ ಜನರಿಗೆ ತಿಳಿಯಿತು ಅವರು ಯಾವ ರೀತಿ ಸಮಾಜಕ್ಕೆ ಕೂಡ ಸಹಾಯ ಆಗ್ತಿದ್ರು ಅಂತ. ಅದರಿಂದಾಗಿ ಅವರ ಮೇಲೆ ಇದ್ದ ಅಭಿಮಾನ ಇನ್ನಷ್ಟು ಹೆಚ್ಚಾಯಿತು. ಮೊದಲಿಂದಲೂ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಟ್ರಿಬ್ಯೂಟ್ ಕೊಡಬೇಕು ನಾನು ಈ ಆರ್ಟ್ ಮುಖಾಂತರ ಅಂತ ಒಂದು ಆಸೆ ಇತ್ತು. ಆದರೆ ಈ ಮುಖಾಂತರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಆರ್ಟನ್ನು ಮಲ್ಪೆ ಬೀಚಲ್ಲೇ ಯಾಕೆ ಮಾಡಿದೆ ಅಂದರೆ, ರೀಸೆಂಟ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದೊಂದು ವಿಡಿಯೋ ವೈರಲ್ ಆಗಿತ್ತು ಮಲ್ಪೆ ಬೀಚಲ್ಲಿ ವಾಕಿಂಗ್ ಮಾಡ್ತಾ. ಆಗ ಅವ್ರು ಹೇಳ್ತಿದ್ರು ಮಲ್ಪೆ ಬೀಚ್ ಅವರದ್ದು ಒನ್ ಆಫ್ ದ ಫೇವ್ರೇಟ್ ಪ್ಲೇಸ್ ಅಂತ. ಹಾಗೆ ಸೈಂಟ್ ಮೇರಿ ಐಲ್ಯಾಂಡ್ ಬಗ್ಗೆ ಕೂಡ ಹೇಳಿದರು. ಅವರ ತಂದೆಯ ಚಿತ್ರ ಒಂದು ಮುತ್ತಿನ ಕತೆ ಶೂಟಿಂಗ್ ಆಗಬೇಕಿದ್ರೆ ಅವರು ಕೂಡ ತನ್ನ ತಂದೆ ರಾಜ್ಕುಮಾರ್ ಅವರೊಟ್ಟಿಗೆ ಇಲ್ಲೇ ಇದ್ದರು ಅಂತ. ಹಾಗಾಗಿ ಮಲ್ಪೆ ಬೀಚಲ್ಲಿ ಅವರಿಗೊಂದು ಟ್ರಿಬ್ಯೂಟ್ ಕೊಡುವ ಅಂತ ಮನಸ್ಸು ಮಾಡಿ ಇವತ್ತು ಇಲ್ಲಿ 704 ರೂಬಿಕ್ಸ್ ಕ್ಯೂಬನ್ನು ಯೂಸ್ ಮಾಡಿ ಇಲ್ಲಿ ಆರ್ಟ್ ವರ್ಕ್ ಮಾಡಿದ್ದೇನೆ. ಈ ಆರ್ಟ್ ವರ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು 3 ರಿಂದ 4 ದಿನ ತಗೊಂಡಿದ್ದೇನೆ. ಈ ಆರ್ಟ್ ವರ್ಕನ್ನು ಮಾಡಲಿಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಬೇಕಂದರೆ ನಾರ್ಮಲ್ ಆರ್ಟ್ ವರ್ಕ್ ಮಾಡೋಕ್ಕಿಂತ ಹೆಚ್ಚಿನ ಕೆಲಸ ಬರುತ್ತೆ ಇದರಲ್ಲಿ. ಒಂದು ಏನಂದರೆ ಮೇಯ್ನ್ ಆಗಿ ಆರ್ಟ್ ವರ್ಕಲ್ಲಿ ನಮಗೆ ಬೇಕಾಗಿರೋದು ಪಿಕ್ಸೆಲ್ಸ್. ಇದರಲ್ಲಿ ನಾರ್ಮಲ್ ಆರ್ಟ್ ವರ್ಕಲ್ಲಿ ನಮಗೆ ಶೇಪ್ ಬೇಕಿದೆ, ಇದರಲ್ಲಿ ಪಿಕ್ಸೆಲ್ಸ್ ಮೇಯ್ನ್ ಆಗುತ್ತೆ. ಮೊದಲು ನಾವು ನಾರ್ಮಲ್ ಪಿಕ್ಕಿಂದ ಈ ಆರ್ಟ್ ವರ್ಕಿಗೆ ನಾವು ಎಷ್ಟು ಕ್ಯೂಬನ್ನು ಯೂಸ್ ಮಾಡ್ತೇವೆ ಅಷ್ಟು ಪಿಕ್ಸೆಲನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು, ಅಂದರೆ ಲೆಕ್ಕ ಮಾಡ್ಕೊಳ್ಬೇಕು, ಸ್ಟಡಿ ಮಾಡ್ಕೊಳ್ಬೇಕು. ಅನಂತರ ನೆಕ್ಸ್ಟ್ ಕೆಲಸ ಇರೋದು ಕಲರ್ ಮೇಲೆ. ನಮಗೆ ಪೇಂಟ್ ಮಾಡ್ತಾ ಎಷ್ಟು ಕಲರನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ 6 ಕಲರ್ ಇದೆ. ಸೊ 6 ಕಲರನ್ನು ನಮಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡಿಕೊಂಡು ಆ ಪಿಕ್ಸೆಲನ್ನು ಕರೆಕ್ಟ್ ಪ್ಲೇಸಿಗೆ ತಂದ್ಕೊಂಡು ಪ್ರತಿಯೊಂದು ಕ್ಯೂಬನ್ನು ಕೂಡ ಸಾಲ್ವ್ ಮಾಡ್ತಾ ಯಾವ ಕಲರ್ ಎಲ್ಲಿ ಬೇಕು ಹಾಗೆ ಇಡ್ತಾ ಅಸೆಂಬಲ್ ಮಾಡ್ತಾ ಹೋಗಿ. ಇತ್ತೀಚೆಗಷ್ಟೇ ರೂಬಿಕ್ಸ್ ಕ್ಯೂಬ್ ಭಾರತದಲ್ಲಿ ಜನಪ್ರಿಯತೆ ಪಡೆಯುತ್ತಿದೆ. ರೂಬಿಕ್ಸ್ ಕ್ಯೂಬ್ನಲ್ಲಿ ಮಹೇಶ್ ರವರ ಸಾಧನೆ ಅಪಾರ. ಭಾರತದ ಕೆಲವು ರೂಬಿಕ್ಸ್ ಕ್ಯೂಬ್ ಕಲಾವಿದರಲ್ಲಿ ಇವರು ಒಬ್ಬರು. ನೆಸ್ಲೆ ಕಂಪನಿಯವರು ಇತ್ತೀಚೆಗೆ ಆಯೋಜಿಸಿದ್ದ ಮಂಚ್ ಸ್ಟಾರ್ ರಾಷ್ಟ್ರಮಟ್ಟದ ಪ್ರತಿಭಾ ಪ್ರದರ್ಶನದಲ್ಲಿ ಪ್ರಥಮ ಬಹುಮಾನದೊಂದಿಗೆ 5 ಲಕ್ಷ ನಗದು ಪುರಸ್ಕಾರವನ್ನು ಪಡೆದಿರುವ ಹೆಗ್ಗಳಿಕೆ ಇವರದ್ದು. ಪ್ರಸ್ತುತ ಇವರು ಮಣಿಪಾಲದ ಮಾಹೆಯ ಉದ್ಯೋಗಿಯಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ರೂಬಿಕ್ ಕ್ಯೂಬಲ್ಲಿ ಆರ್ಟ್ ವರ್ಕನ್ನು ಮಾಡಿದ್ದಾರೆ. ಅವರು ಉತ್ತಮವಾದ ಒಂದು ಕಲಾವಿದನು ಹಾಗೆ ತುಂಬ ಟ್ಯಾಲೆಂಟ್ ಇರುವ ಒಂದು ಪರ್ಸನ್. ಇಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಟ್ರಿಬ್ಯೂಟ್ ಕೊಡ್ತಿದ್ದಾರೆ ಮಲ್ಪೆಯಲ್ಲಿ. ಅಂದರೆ ಮಲ್ಪೆಯಲ್ಲಿ ಅವರಿಗೆ ಒಂದು ಉತ್ತಮವಾದ ಇಷ್ಟವಾದ ಪ್ಲೇಸ್ ಪುನೀತ್ ರಾಜ್ಕುಮಾರ್ ಅವರಿಗೆ. ಯುವಕರಿಗೆ ಸ್ಫೂರ್ತಿ ಕೂಡ ಹೌದು, ನಮಗೆಲ್ಲ ಸ್ಫೂರ್ತಿ ಕೂಡ ಹೌದು. ಅವರು ಈಗ ಇಲ್ಲ, ಅವರ ಒಂದು ನೆನಪು ಮಾಡಿಕೊಂಡು ಇವತ್ತೊಂದು ಆರ್ಟ್ ವರ್ಕ್ ಮಾಡಿದ್ದಾರೆ. ಉತ್ತಮವಾಗಿ ಮೂಡಿ ಬಂದಿದೆ. ಮಲ್ಪೆಯ ಎಲ್ಲ ಜನರು ಬಂದು ಇಲ್ಲಿ ವೀಕ್ಷಿಸುತ್ತಿದ್ದಾರೆ. ಮೊನ್ನೆ
ನಿನ್ನೆ ಗಾಂಧಿ ಜಯಂತಿಯಂದು ಗಾಂಧೀಜಿಯ ಭಾವಚಿತ್ರ, ಮತ್ತೊಂದು ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಭಾವಚಿತ್ರ, ಹೀಗೆ ಹಲವು ಮಹನೀಯರ ಚಿತ್ರವನ್ನು ರೂಬಿಕ್ಸ್ ಕ್ಯೂಬ್ ಮೂಲಕ ರಚಿಸಿ ಚಾಕಚಕ್ಯತೆ ಮೆರೆದಿದ್ದ ಮಹೇಶ್ ರವರು ತಮ್ಮ ನೆಚ್ಚಿನ ನಟನಿಗೆ ಈ ರೀತಿಯಾಗಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.